ಹಲೋ ನಮಸ್ತೆ ಎಲ್ರಿಗೂ. ತಲೆ ಕೂದಲು ಬೆಳ್ಳಗಾಗ್ತಾ ಇದೆ. ಕೆಮಿಕಲ್ ಇರುವಂಥ ಹೇರ್ ಡೈ ಹಾಕಿ ಕಲರ್ ಮಾಡೋಣ ಅಂತಂದರೆ ಅದು ಖಂಡಿತವಾಗ್ಲೂ ಒಳ್ಳೆಯದಲ್ಲ. ಅದರಿಂದ ಮತ್ತೇನೇನೋ ಪ್ರಾಬ್ಲಮ್ ಶುರುವಾಗುತ್ತೆ ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ಮೆಹಂದಿಯಿಂದ ಕಲರಿಂಗ್ ಮಾಡೋದು ತುಂಬ ಬೆಸ್ಟ್, ನ್ಯಾಚುರಲ್ ಆಗಿರುವಂಥ ಮೆಥಡ್. ಆದರೆ ತುಂಬ ಲಾಂಗ್ ಪ್ರೊಸೆಸ್. ಒಳ್ಳೆ ಕ್ವಾಲಿಟಿಯ ಮೆಹಂದಿ ಪೌಡರನ್ನು ತೊಗೊಂಬರಬೇಕು, ಅದನ್ನ ಚೆನ್ನಾಗಿ ಕಲಿಸ್ಬೇಕು, ನೆನೆಸಿಡಬೇಕು, ಅದಾದ ನಂತರ ಅಪ್ಲೈ ಮಾಡಬೇಕು. ಒಂದು ದಿನ 2 ದಿನ ಇದರಲ್ಲೇ ವೇಸ್ಟ್ ಆಗುತ್ತೆ. ಹಾಗಾದರೆ ಸೊಲ್ಯೂಷನ್ ಏನು? ಈ ಮೆಹಂದಿ ಪೇಸ್ಟ್ ಅನ್ನುವಂಥದ್ದು ರೆಡಿಯಾಗಿ ಸಿಗುತ್ತಾ? ಜಸ್ಟ್ ಆ ಪ್ಯಾಕೆಟನ್ನು ತಗೊಂಬರೋದು, ಓಪನ್ ಮಾಡೋದು, ಅಪ್ಲೈ ಮಾಡೋದು, ಆ ಥರದ್ದು ಪ್ರಾಡಕ್ಟ್ ಇದೆಯಾ? ಖಂಡಿತವಾಗ್ಲೂ ಇದೆ. ಒಂದು ಅದ್ಭುತವಾಗಿರುವಂಥ ಪ್ರಾಡಕ್ಟ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೇನೆ. ನ್ಯಾಚುರಲ್ ಆಗಿ ತಲೆಗೆ ಕಲರಿಂಗ್ ಮಾಡ್ಕೋಬೇಕು, ಮದಿರಂಗಿಯಿಂದ ಬೆಸ್ಟ್ ರಿಸಲ್ಟನ್ನು ಪಡ್ಕೋಬೇಕು ಅನ್ನುವವರಿಗೆ ಒಂದು ಅದ್ಭುತವಾಗಿರುವಂಥ ಪ್ರಾಡಕ್ಟ್ ಇದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲಿಗೆ ಒಂದು ಕಿವಿ ಮಾತನ್ನು ನಾನು ನಿಮಗೆ ಹೇಳಲೇಬೇಕು. ಅದೇನು ಅಂತಂದರೆ, ತಲೆ ಕೂದಲು ತುಂಬ ಬೇಗ ಇತ್ತೀಚೆಗೆ ಎಲ್ರಿಗೂ ನೆರಳಿಗೆ ಶುರುವಾಗ್ತದೆ. ಎಸ್ಪೆಷಲಿ ಮಕ್ಕಳಿಗೂ ಕೂಡ ಈ ಪ್ರಾಬ್ಲಮ್ ಬರ್ತಾ ಇದೆ. ತಲೆ ಕೂದಲು ಬೆಳ್ಳಗಾಯ್ತು ಅಂದ ತಕ್ಷಣ ಪ್ಯಾನಿಕ್ ಆಗಿ ಏನೇನೋ ಹೇರ್ ಕಲರನ್ನು ನಾವು ಟ್ರೈ ಮಾಡ್ತೀವಿ, ಕೆಮಿಕಲ್ ಇರುವಂಥದ್ದು. ಆದರೆ ಒಂದು ಸರಿ ನೀವು ಕೆಮಿಕಲ್ ಇರುವಂಥ ಹೇರ್ ಡೈಯನ್ನು ಅಪ್ಲೈ ಮಾಡಲಿಕ್ಕೆ ಶುರು ಮಾಡಿದ್ದೀರಾ ಅಂತ ಅಂದರೆ, ಅದಾದ ನಂತರ ಉಳಿದಿರುವಂಥ ಕಪ್ಪು ಕೂದಲು ಕೂಡ ತುಂಬ ಬೇಗ ಬೆಳ್ಳಗಾಗಲಿಕ್ಕೆ ಶುರುವಾಗುತ್ತೆ. ಕಾರಣ ಏನಪ್ಪ ಅಂತಂದರೆ, ಅದರಲ್ಲಿರುವಂಥ ಕೆಲವೊಂದು ಕೆಟ್ಟ ಕೆಮಿಕಲ್ ಇರ್ತಿಯಲ್ವ, ಅದು ನಮ್ಮ ನ್ಯಾಚುರಲ್ ಆಗಿ ಬ್ಲ್ಯಾಕ್ ಆಗಿರುವಂಥ ತಲೆ ಕೂದಲನ್ನು ಕೂಡ ಬೇಗ ಕಪ್ಪು ಮಾಡುತ್ತೆ. ಇನ್ನೊಂದೇನು ಅಂತಂದರೆ, ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇದನ್ನ ನೀವು ರೆಗ್ಯುಲರ್ ಆಗಿ ಕೆಮಿಕಲ್ ಇರುವಂಥ ಹೇರ್ ಡೈನ ಉಪಯೋಗ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ತಲೆ ಕೂದಲು ಡ್ಯಾಮೇಜ್ ಆಗೋದು ಪಕ್ಕ. ಜಾಸ್ತಿ ಉದುರಕ್ಕೆ ಶುರುವಾಗುತ್ತೆ, ಇರುವಂಥ ನ್ಯಾಚುರಲ್ ಕಲರ್ ಕೂಡ ಹೋಗೋಕ್ಕೆ ಶುರುವಾಗುತ್ತೆ, ಡ್ಯಾಂಡ್ರಫ್ ಆಗುತ್ತೆ. ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸಿಕ್ಕಾಪಟ್ಟೆ ಅಡ್ಡ ಪರಿಣಾಮಗಳಿವೆ. ಬೆಸ್ಟ್ ವೇ ಅಂತಂದರೆ ಮದಿರಂಗಿಯಿಂದ ಅಥವಾ ಹೆನ್ನ ಅಂತ ಹೇಳಿ, ಮೆಹಂದಿ ಅಂತ ಹೇಳಿ, ಇದರಿಂದ ಹೇರ್ ಕಲರಿಂಗ್ ಮಾಡ್ಕೊಳ್ಳುವಂಥದ್ದು. ತುಂಬ ಜನ ಹೇಳ್ತಾ ಇರ್ತಾರೆ, ಮೇಡಮ್ ಮದಿರಂಗಿಯಿಂದ ಹೇರ್ ಕಲರ್ ಮಾಡಿದರೆ ಆರೆಂಜ್ ಆಗುತ್ತೆ. ಇದಕ್ಕೆ ಕಾರಣಗಳಿದೆ. ನೀವು ಕರೆಕ್ಟ್ ಆದಂಥ ವಿಧಾನದಲ್ಲಿ ಮಾಡಬೇಕು. ಮತ್ತು ತುಂಬ ಟೈಮ್ ತಗೊಳುತ್ತೆ ಮೇಡಮ್. ಅದಕ್ಕೂ ಸೊಲ್ಯೂಷನ್ ಇದೆ. ನಮಗೆ ಮದಿರಂಗಿ ಹಾಕಿದರೆ ಡಾರ್ಕ್ ಬ್ರೌನ್ ಬರುತ್ತೆ ಅಥವಾ ಆರೆಂಜ್ ಬರುತ್ತೆ, ನಮ್ಗೆ ಆ ಕಲರ್ ಬೇಡ, ನಮಗೆ ಕಪ್ಪಾಗಬೇಕು. ಅದಕ್ಕೂ ಸೊಲ್ಯೂಷನ್ ಇದೆ. ನೀವು ಯಾವುದಕ್ಕೂ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು ತುಂಬ ಜನ ಒಂದು ಪ್ರಾಡಕ್ಟ್ ಬಗ್ಗೆ ಕೇಳಿರ್ತೀರ ಕೂಡ, ನ್ಯಾಟ್ ಹ್ಯಾಬಿಟ್. ಈ ವಿಡಿಯೋದಲ್ಲಿ ಅದರ ಫೋಟೋ ಹಾಕಿರ್ತೇನೆ, ಅದರ ಹೆಸರು ಹಾಕಿರ್ತೇನೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹೆಸರು ಹಾಕಿರ್ತೇನೆ. ನಿಮಗೆ ಆ ಪ್ರಾಡಕ್ಟನ್ನು ಬೈ ಮಾಡಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಲಿಂಕ್ ಕೂಡ ಹಾಕಿರ್ತೇನೆ. ನಿಮಗೆ ನನ್ನ ಈ ಲಿಂಕಲ್ಲಿ ಬೈ ಮಾಡ್ಬೋದು, ಅಥವಾ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಕೂಡ ಇದು ಸಿಗ್ಬೋದು, ಕಾಸ್ಮೆಟಿಕ್ಸ್ ಅಂಗಡಿಗಳಲ್ಲಿ ಕೂಡ ಸಿಗ್ಬೋದು. ಯಾಕಂತಂದರೆ ಇದು ತುಂಬ ಪಾಪ್ಯುಲರ್ ಆಗಿರುವಂಥ ಒಂದು ನ್ಯಾಚುರಲ್ ಹೆನ್ನ ಪೇಸ್ಟ್. ಹಾಗಾದರೆ ಈ ಪ್ರಾಡಕ್ಟ್ ಇದು ವಿಶೇಷತೆ ಏನು? ಇದೇನು ಅಂತಂದರೆ, ಪ್ಯೂರ್ ಆಗಿರುವಂಥ ಮೆಹಂದಿಯಿಂದ ಮಾಡಿರುವಂಥ ಒಂದು ಪ್ರಾಡಕ್ಟ್. ನಿಮಗೆ ಮಾರ್ಕೆಟಲ್ಲಿ ಮೆಹಂದಿ ಪೌಡರ್ಗಳು ಸಿಗುತ್ತೆ, ಆದರೆ ಪ್ಯೂರ್ ಆಗಿರೋದು ಸಿಗುತ್ತೆ, ಒಳ್ಳೆ ಕ್ವಾಲಿಟಿದು ಸಿಗುತ್ತೆ ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲ. ಆದರೆ ಈ ಪ್ರಾಡಕ್ಟ್ ತುಂಬ ಪ್ಯೂರ್ ಆಗಿರುವಂಥ ಹೆನ್ನ ಅಥವಾ ಮದಿರಂಗಿ ಎಲೆಯಿಂದ ಮಾಡಿರುವಂಥದ್ದು. ಇವರು ಈ ಮದಿರಂಗಿಯನ್ನು ರಾಜಸ್ಥಾನದಿಂದ ಸೋರ್ಸ್ ಮಾಡ್ತಾರೆ. ಇದರ ಜೊತೆಗೆ ಇದರ ಅಡ್ವಾಂಟೇಜ್ ಇನ್ನೊಂದೇನು ಅಂತಂದರೆ, ತಲೆ ಕೂದಲಿಗೆ ತುಂಬ ಒಳ್ಳೆಯದು. ಯಾಕಂತಂದರೆ ಇವರ ಈ ಮೆಹಂದಿ ಪೇಸ್ಟಲ್ಲಿ ನಿಮಗೆ ಮಂಜಿಷ್ಟ ಕಲರ್ ಎನ್ಹಾನ್ಸ್ ಮಾಡುವಂಥದ್ದು. ಅಂದರೆ ಒಂದ್ಸರಿ ನಾವು ಮೆಹಂದಿ ಕಲರ್ ಹಾಕಿದರೆ ಅದು ಜಾಸ್ತಿ ದಿನ ಬರೋ ಥರ ಮಾಡುವಂಥದ್ದು, ಆ ಸ್ಟೈನ್ ಚೆನ್ನಾಗಿ ಬರುವಂಥದ್ದು, ಮತ್ತು ತುಂಬ ದಿನ ಇರುವಂಥ ಅಂಶಗಳನ್ನು ಒಳಗೊಂಡಂಥ ಕೆಲವೊಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕಿರ್ತಾರೆ. ಯಾವುದದು? ಮಂಜಿಷ್ಟ, ರೋಸ್ಮೇರಿ ಆಯಿಲ್, ಆಮ್ಲ ಪುಡಿ ಅಂದರೆ ನೆಲ್ಲಿಕಾಯಿ ಪುಡಿ, ಭೃಂಗರಾಜ್ ಪೌಡರ್, ಮದಿರಂಗಿ ಪೌಡರ್, ಇದಿಷ್ಟನ್ನೆಲ್ಲ ಒಟ್ಟಿಗೆ ಸೇರಿಸಿ ಹಾಕಿ ಮಾಡಿರುವಂಥದ್ದು. ನೀವು ಬೇಕಾದರೆ ನ್ಯಾಟ್ ಹ್ಯಾಬಿಟ್ ಅವರ ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡ್ಬೋದು. ಆ ವಿಡಿಯೋ ಇದೆ, ಮೇಕಿಂಗ್ ಅವ್ರು ಹೇಗೆ ಮಾಡ್ತಾರೆ ಅನ್ನೋದು ತೋರಿಸಿದ್ದಾರೆ. ಪರ್ಫೆಕ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ತುಂಬ ಹೈ ಕ್ವಾಲಿಟಿ ಪ್ರಾಡಕ್ಟನ್ನು ಅವರು, ಅಂದರೆ ಇಂಗ್ರೀಡಿಯೆಂಟ್ಸ್ನವರು ಉಪಯೋಗ ಮಾಡ್ತಾರೆ. ಇದು ಈ ಮದಿರಂಗಿ ಪೇಸ್ಟ್ದು ಸ್ಪೆಷಾಲಿಟಿ. ನಾರ್ಮಲ್ ಆಗಿ ಮಾರ್ಕೆಟ್ಗಳಲ್ಲಿ ಸಿಗುವಂಥ ಕೆಮಿಕಲ್ ಇರುವಂಥ ಮದಿರಂಗಿ ಪೇಸ್ಟ್ಗಳು ನಿಮಗೆ ಏನು ಮಾಡ್ತವೆ ಅಂತಂದರೆ, ಬ್ಲ್ಯಾಕ್ ಮೆಹಂದಿ ಅಂತ ಬರುತ್ತೆ,
ಮೆಹಂದಿ ಹೇಗೆ ಬ್ಲ್ಯಾಕ್ ಕಲರ್ ಕೊಡಲಿಕ್ಕೆ ಸಾಧ್ಯ? ತುಂಬ ಜನ ಬ್ಲ್ಯಾಕ್ ಮೆಹಂದಿಯನ್ನು ಹಾಕ್ತಾರೆ. ಬರೀ ಮೆಹಂದಿ ಬ್ಲ್ಯಾಕ್ ಕಲರ್ ಕೊಡೋಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಹಾಗಾದರೆ ಅವ್ರು ಹೇಗೆ ಕ್ಲೈಮ್ ಮಾಡ್ತಾರೆ ಬ್ಲ್ಯಾಕ್ ಮೆಹಂದಿಯಿಂದ? ಅದಕ್ಕೆ ಆ ಮದರಂಗಿ ಪೌಡರ್ಗೆ ಕಲರ್ ಬರಲಿಕ್ಕೆ, ಅಂದರೆ ಕಪ್ಪಾಗಲಿಕ್ಕೆ ಕೆಮಿಕಲನ್ನೇ ಹಾಕಿರೋದು. ಸೊ ನೀವು ಅದಕ್ಕೆ ಮಾರು ಹೋಗಬೇಡಿ. ಇವರ ಮೆಹಂದಿ, ಈ ನ್ಯಾಟ್ ಹ್ಯಾಬಿಟ್ ಅವ್ರದ್ದು ಮೆಹಂದಿ ಪೇಸ್ಟ್ದು ಸ್ಪೆಷಾಲಿಟಿ ಏನು ಅಂತಂದರೆ, ಇದು ನಿಮಗೆ ಡಾರ್ಕ್ ಬ್ರೌನ್ ಕಲರ್ ಕೊಡುತ್ತೆ. ಅವ್ರು ಯಾವತ್ತೂ ಕಪ್ಪು ಕಲರ್ ಕೊಡುತ್ತೆ ಅಂತ ಕ್ಲೈಮ್ ಮಾಡಲ್ಲ, ಡಾರ್ಕ್ ಬ್ರೌನ್ ಕಲರ್ ಕೊಡುತ್ತೆ. ನಿಮ್ಮ ತಲೆ ಕೂದಲು ಆಗಷ್ಟೇ ನೆರೆಯಲಿಕ್ಕೆ ಶುರುವಾಗಿದೆ, ಅಲ್ಲಲ್ಲಿ ಒಂದೊಂದು ವೈಟ್ ಹೇರ್ಸ್ ಬಂದಿದೆ, ಅಥವಾ ಒಂದು ಸ್ವಲ್ಪ ತಲೆ ಕೂದಲು ಬೆಳ್ಳಗಾಗಿದೆ, ಪೂರ್ತಿ ಇನ್ನೂ ಬೆಳ್ಳಗಾಗಿಲ್ಲ ಅನ್ನೋರಿಗೆ ಆ ಡಾರ್ಕ್ ಬ್ರೌನ್ ಟಿಂಟ್ ಇದೆಯಲ್ಲ, ಅದು ಮೋರ್ ದೆನ್ ಇನಫ್. ಎಷ್ಟಾದರೂ ಸಾಕೋದು, ಅಂದರೆ ತುಂಬ ಸಾಕೋದು. ಯಾಕಂತಂದರೆ ನಿಮಗೆ ಕೆಲವು ತಲೆ ಕೂದಲೆಲ್ಲ ಅಂದರೆ ಜಾಸ್ತಿ ಇವಾಗ ಕಪ್ಪಿರುತ್ತೆ, ಅಲ್ಲಲ್ಲಿ ನಿಮಗೆ ಡಾರ್ಕ್ ಬ್ರೌನ್ ಇದ್ದರೆ ನ್ಯಾಚುರಲ್ ಆಗಿ ನಿಮ್ಮ ತಲೆ ಕೂದಲಿಗೆ ಕಲರಿಂಗ್ ಮಾಡಿದಾಗಿರುತ್ತೆ. ಕೆಲವರಂತೂ ಡಾರ್ಕ್ ಬ್ರೌನ್ ಹೇರ್ಸನ್ನು ತುಂಬ ಲೈಕ್ ಮಾಡ್ತಾರೆ, ಅವರಿಗೆ ಜಸ್ಟ್ ಮೆಹಂದಿ ಪೇಸ್ಟ್ ಸಾಕು. ಅಂದರೆ ಆಗಷ್ಟೇ ನೆರೆಯಲಿಕ್ಕೆ ತಲೆ ಕೂದಲು ಶುರುವಾಗಿದ್ದಿದ್ರೆ, ಅಥವಾ ಅಲ್ಲಲ್ಲಿ ಸ್ವಲ್ಪ ಬೆಳಕಾಗಿದ್ರೆ ನಿಮಗೆ ಇವ್ರದ್ದು ಬರೇ ಮೆಹಂದಿ ಪೇಸ್ಟ್ ಸಾಕು, ಅದು ಡಾರ್ಕ್ ಬ್ರೌನ್ ಕೊಡುತ್ತೆ. ಇಲ್ಲ ನಿಮಗೆ ನ್ಯಾಚುರಲ್ ಬ್ಲ್ಯಾಕೇ ಬೇಕು ಅಂತಂದರೆ ಇವರ ಈ ಮೆಹಂದಿ ಪೇಸ್ಟ್ ಜೊತೆ ರೆಡಿ ಟು ಯೂಸ್ ಮೆಹಂದಿ ಪೇಸ್ಟ್, ಅಂದರೆ ಬ್ಲ್ಯಾಕ್ ಟೀ ಡಿಕಾಕ್ಷನನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಟ್ಟಿರುವಂಥ ರೆಡಿ ಟು ಯೂಸ್ ಮೆಹಂದಿ ಪೇಸ್ಟ್ ಪ್ಯಾಕೆಟಲ್ಲಿ ಬರುತ್ತೆ. ಅದನ್ನು ಉಪಯೋಗ ಮಾಡ್ಬೋದು ಯಾರು ಬೇಕಾದರೂ. ಡಾರ್ಕ್ ಕಪ್ಪು ನ್ಯಾಚುರಲ್ ಬ್ಲ್ಯಾಕ್ ಕಲರ್ ಬೇಕು ಅಂತಂದರೆ ನೀವೇನು ಮಾಡ್ಬೋದು ಅಂತಂದರೆ, ಅದರೊಟ್ಟಿಗೆ ಇಂಡಿಗೋ ಪೌಡರ್ ಕೂಡ ಬರುತ್ತೆ, ಅದನ್ನು ಬೈ ಮಾಡ್ಬೋದು. ಮೆಹಂದಿ ಹಾಕಿ 24 ಗಂಟೆ ಆದ ನಂತರ ನೀವು ಇಂಡಿಗೋ ಪೇಸ್ಟ್ ಹಾಕಿ ಕಲರ್ ಮಾಡಿದರೆ ತಲೆ ಕೂದಲು ನ್ಯಾಚುರಲ್ ಆಗಿ ಬ್ಲ್ಯಾಕ್ ಆಗುತ್ತೆ. ಹಾಗಾದರೆ ಈ ಪೇಸ್ಟನ್ನು ಉಪಯೋಗ ಮಾಡೋದು ಹೇಗೆ? ಅವರ ಆ ಇನ್ಸ್ಟ್ರಕ್ಷನ್ ಪ್ರಕಾರ ನೀವು ಈ ಮೆಹಂದಿ ಪೇಸ್ಟನ್ನು ತಲೆಗೆ ಆನ್ಲೈನಲ್ಲಿ ಬೈ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಅಥವಾ ತಗೊಂಬಂದಿರ್ತೀರಾ ಅಂತ ಇಟ್ಕೊಳ್ಳಿ. ಹಾಕೋಕ್ಕಿಂತ ಮುಂಚೆ, ಒಂದಿನ ಮುಂಚೆ ತಲೆ ಸ್ನಾನ ಮಾಡಿರಬೇಕು. ಅದಾದ ನಂತರ ಆಯಿಲ್ ಅಪ್ಲೈ ಮಾಡಿರಬಾರ್ದು, ಅಥವಾ ಕಂಡೀಷ್ನರ್ ಕೂಡ ಹಾಕಿರಬಾರ್ದು. ತಲೆ ಕೂದಲು ಕ್ಲೀನಾಗಿರಬೇಕು. ನೆಕ್ಸ್ಟ್ ಡೇ ಈ ಮೆಹಂದಿ ಪೇಸ್ಟ್ ಪ್ಯಾಕೆಟ್ ಇರುತ್ತಲ್ಲ, ಓಪನ್ ಮಾಡೋದು, ಒಂದು ಬೌಲಿಗೆ ಹಾಕೋದು, ಗ್ಲೌಸ್ ಹಾಕೊಳ್ಳೋದು, ಬ್ರಷಲ್ಲಿ ಕ್ಲೀನಾಗಿ ತಲೆ ಕೂದಲಿಗೆ ಅಪ್ಲೈ ಮಾಡಿ ಬಿಡೋದು. 2 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡೋದು. ನಿಮಗೆ ಡಾರ್ಕ್ ಆಗಿ ಬ್ರೌನ್ ಕಲರ್ ಬರುತ್ತೆ. ಫಸ್ಟ್ ಟೈಮ್ ಯೂಸ್ ಮಾಡುವವರಿಗೆ, ಅಂದರೆ ಅಷ್ಟೊಂದು ಡಾರ್ಕ್ ಬ್ರೌನ್ ಕಲರ್ ಬಂದಿಲ್ಲ ಅಂತ ಎಲ್ಲಾದರೂ ಅನಿಸಿದರೆ ನೀವು 15 ದಿನ ಬಿಟ್ಟು ಇನ್ನೊಂದ್ಸರಿ ಉಪಯೋಗ ಮಾಡ್ಬೋದು. ಅದರಿಂದ ನಿಮಗೆ ನ್ಯಾಚುರಲ್ ಆಗಿರುವಂಥ ಡಾರ್ಕ್ ಬ್ರೌನ್ ಕಲರ್ ಸಿಗುತ್ತೆ. ನೀವು ಈ ಥರ ಮಾಡೋದ್ರಿಂದ ಅಟ್ಲೀಸ್ಟ್ ಒಂದು 45 ದಿನ ಈ ಕಲರ್ ಹಾಗೇ ಇರುತ್ತೆ ಅಂತ ಅವರ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಅಥವಾ ಪ್ರಾಡಕ್ಟ್ ಡೀಟೇಲ್ಸಲ್ಲೇ ಹೇಳುತ್ತೆ. ಅವರ ಮೆಹಂದಿ ಪೇಸ್ಟಲ್ಲಿ ನಾನು ಹೇಳಿರುವಂಥ ಅಷ್ಟೊಂದು ಇಂಗ್ರೀಡಿಯೆಂಟ್ಸ್ ಹಾಕಿರೋದ್ರಿಂದ ಇದು ನಿಮ್ಮ ಕೂದಲಿಗೆ ಗ್ರೋತ್ಗೆ ಒಳ್ಳೆಯದು, ಶೈನಿಂಗ್ ಕೊಡುತ್ತೆ, ಸಾಫ್ಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ, ಚೆನ್ನಾಗಿರೋ ಥರ ನೋಡ್ಕೊಳ್ಳುತ್ತೆ. ಯಾಕಂತಂದರೆ ಅಷ್ಟು ಒಳ್ಳೊಳ್ಳೆಯ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಅವ್ರ ಅದರಲ್ಲಿ ಉಪಯೋಗ ಮಾಡಿರ್ತಾರೆ. ಒಂದು. ಎರಡನೇದು, ಓಕೆ ನಮಗೆ ಡಾರ್ಕ್ ಬ್ರೌನ್ ಬೇಡ, ನಮಗೆ ಬ್ಲ್ಯಾಕೇ ಬೇಕು ಅನ್ನೋರು ಅದರ ಪ್ಯಾಕೆಟ್ ಜೊತೆ ಇನ್ನೊಂದು ಇಂಡಿಗೋ ಪೌಡರ್ ಬರುತ್ತೆ ಅಂತ ಹೇಳಿದ್ನಲ್ವ, ಅದನ್ನು ಆರ್ಡರ್ ಮಾಡಿದರೆ ಮೆಹಂದಿ ಅಪ್ಲೈ ಮಾಡಿ ಆದ ನಂತರ 24 ಗಂಟೆ ಬಿಟ್ಟಾದ ನಂತರ ಜಸ್ಟ್ ಆ ಇಂಡಿಗೋ ಪೌಡರನ್ನು ಲೈಟಾಗಿ ಬಿಸಿನೀರಲ್ಲಿ ಕಲಿಸ್ಕೊಳ್ಳೋದು, ತಲೆಗೆ ಹಚ್ಕೊಂಡು 1-2 ಗಂಟೆ ಬಿಟ್ಟು ಸ್ನಾನ ಮಾಡೋದು. ಅದಾದ ನಂತರ 24 ಗಂಟೆ ಬಿಟ್ಟು ನೀವೇನು ಅಂತಂದರೆ ತಲೆಗೆ ಆಯಿಲ್ ಹಚ್ಚಿ, ಅಂದರೆ ನೆಕ್ಸ್ಟ್ ಡೇ ಶಾಂಪು ಹಾಕಿ ಸ್ನಾನ ಮಾಡ್ಬೋದು. ಇದರಿಂದ ಕಲರ್ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಇದು ನ್ಯಾಚುರಲ್ ಆಗಿ ಬ್ಲ್ಯಾಕ್ ಬೇಕು ಅನ್ನೋರಿಗೆ. ಇಲ್ಲ ನಮಗೆ ಬ್ರೌನೇ ಸಾಕು ಅನ್ನೋರು ಮೆಹಂದಿ ಪೇಸ್ಟ್ ಹಚ್ಚಿ 2 ಗಂಟೆ ಬಿಟ್ಟು ಸ್ನಾನ ಮಾಡಿ, ಅದಾದ ನಂತರ ಒಂದು 24 ಗಂಟೆ ಬಿಟ್ಟು ಅಥವಾ ನೆಕ್ಸ್ಟ್ ಡೇ ನೀವು ತಲೆಗೆ ಆಯಿಲ್ ಹಚ್ಚಿಬಿಟ್ಟು ಶಾಂಪು ಹಾಕಿ ಸ್ನಾನ ಮಾಡ್ಬೋದು. ಅವ್ರು ಏನು ಹೇಳ್ತಾರೆ ಅಂತಂದರೆ, ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ರೆ, ಅಂದರೆ 1 ತಿಂಗಳಿಗೆ ಒಂದ್ಸರಿ ಅಥವಾ 45 ಡೇಸ್ ಒನ್ಸ್ ಈ ಮೆಹಂದಿ ಪೇಸ್ಟನ್ನು ಉಪಯೋಗ ಮಾಡಿದರೆ ನಿಮ್ಮ ತಲೆ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ, ತುಂಬ ಶೈನಿಂಗ್ ಇರುತ್ತೆ, ಸಾಫ್ಟ್ ಇರುತ್ತೆ, ಮತ್ತು ಕಲರ್ ಕೂಡ ಚೆನ್ನಾಗೇ ನಿಲ್ಲುತ್ತೆ ಅಂತ ಹೇಳ್ತಾರೆ. ಆದರೆ ಒಂದು, ನೀವು ಆಲ್ರೆಡಿ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿದ್ರೆ ನಿಮ್ಮ ತಲೆ ಕೂದಲಿಗೆ ಅಂತೆಲ್ಲ ಇದ್ದರೆ ನೀವೊಂದು 2-3 ಸರಿ ಅಪ್ಲೈ ಮಾಡಬೇಕಾಗುತ್ತೆ. ದಿ ಬೆಸ್ಟ್ ಇದೆ. ಅದರ ರಿವ್ಯೂಸ್, ಫೀಡ್ಬ್ಯಾಕ್ಸ್, ಅವರ ಮೇಕಿಂಗ್ ವಿಡಿಯೋಸ್ ಎಲ್ಲ ಚೆಕ್ ಮಾಡಿದ್ದೇನೆ. ನಾನು ಉಪಯೋಗ ಮಾಡ್ತಾ ಇಲ್ಲ, ಆದರೆ ನಾನು ಅಂದ್ಕೊಂಡಿದ್ದೇನೆ ನಾನು ನೆಕ್ಸ್ಟ್ ಟೈಮಿಂದ ಆರ್ಡರ್ ಮಾಡಬೇಕು ಅಂತ. ನಾನು ಯಾಕಂತಂದರೆ ಇಷ್ಟರ ತನಕ ನಾನು ಇಂಡಸ್ ವ್ಯಾಲಿ ಅವ್ರದ್ದು ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದೆ ನ್ಯಾಚುರಲ್ ಹೇರ್ ಕಲರ್,
ಅದನ್ನು ಕೂಡ ಕೆಲವೊಂದು ಸರಿ ಟ್ರೈ ಮಾಡ್ತೀನಿ, ಇಲ್ಲ ಮನೆಯಲ್ಲೇ ಮೆಹಂದಿ ಪೇಸ್ಟ್ ಮತ್ತು ಇಂಡಿಗೋ ಪೇಸ್ಟನ್ನು ರೆಡಿ ಮಾಡ್ಕೊಂಡು ಹಚ್ತೀನಿ ಅಂತ ನಾನು ಹೇಳಿದ್ದೇನೆ. ಬಟ್ ಅದರ ರಿವ್ಯೂಸ್ ಫೀಡ್ಬ್ಯಾಕ್ಸ್ ಎಲ್ಲ ಚೆಕ್ ಮಾಡಿದ ನಂತರ ಅಂದರೆ ತುಂಬ, ನೀವು ನೈಕಾದಲ್ಲಿ ಬೇಕಾದ್ರೂ ಚೆಕ್ ಮಾಡಿ, ಅಮೆಝಾನಲ್ಲಿ ಬೇಕಾದ್ರೂ ಚೆಕ್ ಮಾಡಿ, ತುಂಬ ಒಳ್ಳೆಯ ಫೀಡ್ಬ್ಯಾಕ್ಸ್ ಇದೆ, ತುಂಬ ಚೆನ್ನಾಗಿದೆ ಫೀಡ್ಬ್ಯಾಕ್ಸ್. ಅದು ನೋಡಿದ ನಂತರ ನನಗೂ ಅನ್ನಿಸ್ತು ನಾನು ಅಪ್ಲೈ ಮಾಡಬೇಕು ಅಂತ ಅಂದ್ಬಿಟ್ಟು. ಏನನ್ನಾದರೂ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಇನ್ನೊಂದು ಏನು ಅಂತಂದರೆ, ನೀವು ಕೂಡ ರಿವ್ಯೂ ಫೀಡ್ಬ್ಯಾಕ್ಸ್ ಚೆಕ್ ಮಾಡಿಯೇ ಬೈ ಮಾಡಿ. ಲಿಂಕ್ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ನಿಮ್ಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಇರೋದ್ರಲ್ಲಿ ಮೆಹಂದಿ ಪೇಸ್ಟ್, ರೆಡಿ ಟು ಯೂಸ್ ಮೆಹಂದಿ ಪೇಸ್ಟ್ ಬೆಸ್ಟ್ ಅನ್ನುವಂಥದ್ದು ಇವ್ರದ್ದು ಪ್ರಾಡಕ್ಟ್. ಬೇರೆಯವ್ರದ್ದು ಇದೆ, ನೆಕ್ಸ್ಟ್ ಟೈಮ್ ನಾನು ಇನ್ನೂ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ನಿಮಗೆ ಆ ಪ್ರಾಡಕ್ಟ್ಗಳ ಬಗ್ಗೆ ಕೂಡ ರಿವ್ಯೂ ಮಾಡಿ ಹಾಕ್ತೀನಿ. ಬಟ್ ನನಗೆ ಬೆಸ್ಟ್ ಅನ್ನಿಸಿರುವಂಥದ್ದನ್ನು ನಾನು ಫಸ್ಟ್ ವಿಡಿಯೋ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಚೆಕ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಬೈ ಮಾಡಿ. ಸೊ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.